ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ದೋಸ್ತಿಲಿನ ಒಟ್ಟುಗು ಮೀಯರೆಪೋದು ಕೆದುಕು ಜತ್ತಿನ ಮಂಜೇಶ್ವರದ ಹರಿಪ್ರಸಾದ್ ಆಚಾರ್ಯ ಪನ್ಪುನ ಜವಣೆ ನೀರಡು ಬೂರ್ದು ತೀರ್ನ ಬೇಜಾರ್ದ ಸಂಗತಿ ಕರ್ನಾಟಕ ಕೇರಳ ಗಡಿ ಜಾಗೆ ತಲಪಾಡಿಡು ನಡೆತದು. ದೋಸ್ತಿಲಿನ ಒಟ್ಟುಗು ಮೀಯರೆಪೋದು ಕೆದುಕು ಜತ್ತಿನ ಜವಣೆ ಒರಿ ನೀರು ಮುರ್ಕುದು ತೀರ್ನ ಬೇಜಾರ್ದ ಸಂಗತಿ ಕರ್ನಾಟಕ ಕೇರಳ ಗಡಿ ಜಾಗೆ ತಲಪಾಡಿಡು ನಡೆತದು. ಮಂಜೇಶ್ವರದ ಪೊಸಂಗಡಿ ದುರ್ಗಿ ಪಳ್ಳದ 35 ವರ್ಷ ಪ್ರಾಯದ ಹರಿಪ್ರಸಾದ್ ಆಚಾರ್ಯ ಪನ್ಪುನಾರು ತೀರ್ದೆರು. ತಲಪಾಡಿಡು ಖಾಸಗಿ ಜಾಗಿಡುಪ್ಪುನ ಕೆದುಕು ಮೀಯರೆ ಪೋದಿತ್ತಿನ ನಾಲ್ವೆರಡು ಹರಿಪ್ರಸಾದ್ ನೀರ್ ದಡಿಟು ಕೆಸರಡು ತಾರ್ದು ದಂಬು ಕಟ್ಟುದು ಜೀವ ಪೋತುಣುಂದು ತೆರೆದು ಬೈದನು. ಕುಡ್ಲಾರ್ದು ಅಗ್ನಿಶಾಮಕ ದಳ ತಕ್ಕಲು ಬತ್ತದು ಕಾರ್ಯಾಚರಣೆ ನಡಪಾದು ಪುನಃ ಮಿತ್ತು ಒಯ್ತಿದ್ದೇರು. ತೀರ್ನ ಹರಿಪ್ರಸಾದ್ ವೆಲ್ಡಿಂಗ್ ಬೇಲೆ ಮತ್ತೊಂದಿತ್ತೇರು. ಮದುವೆ ಆವಂದಿನ 6 ಅಪ್ಪೆ ಅಣ್ಣೆ ಮೆಗ್ಗೆಲ್ಲು ಬೊಕ್ಕ ಪಲಿ ಮಿಗ್ದೆಲ್ಲಿನೂ ಅಗತ್ತಿದೇರು. 750 ರೂಪಾಯಿ ಸಾಲಗೂ 3000 ರೂಪಾಯಿ ಪಿರಕೆ ನೀಡಿದವರ ಓರ್ಮನೆ ಕ್ಲಾಸ್ ಕಲ್ಪನಾ ಶ್ರೀನಿವಾಸ್ ಪುದರ್ದ ಆಣ್ ಡೆತ್ ನೋಟ್ ಬರೆದಿದ್ದು ಜೀವದೆತ್ತುನ್ನ ಬೇಜಾರ್ದ ಸಂಗತಿ ಚಿಕ್ಕಮಗಳೂರು ಕೊಪ್ಪ ತಾಲೂಕು ನಡೆತದು. 750 ರೂಪಾಯಿ ಸಾಲಗೂ ಒರ್ಮನೆ ಕ್ಲಾಸ್ ಕಲ್ಪನಾ ಅಣುರಿ ಡೆತ್ ನೋಟ್ ಬರೆದಿದ್ದು ಜೀವದೆತ್ತುನ್ನ ಸಂಗತಿ ಚಿಕ್ಕಮಗಳೂರು ಕೊಪ್ಪ ತಾಲೂಕು ನಡೆತದು. 15 ವರ್ಷದ ಶ್ರೀನಿವಾಸ್ ಖಾಸಗಿ ಶಾಲೆಡು ಕಲ್ತೊಂದಿದ್ದು ಆಗಸ್ಟ್ 22ಕ್ಕೆ ಜೀವದೆತ್ತೊಂದೆ. 750 ರೂಪಾಯಿಗೂ ಆಂಟಿ 3000 ರೂಪಾಯಿ ಕೇಂದ್ರಿಂದ ಬರೆದಿತ್ತಿನ ವಿಚಾರ ಗೊತ್ತಾತನು. ಆ ಆಂಟಿ ವಾರ್ಡನ್ ಅತ್ತಂಡ ಹಾಸ್ಟೆಲ್ದ ಬೇತೆ ಕೆಲಸದಾರ ಪನ್ಪುನ ಬಗೆಟ್ ಸರಿಯಾಯಿನ ಮಾಹಿತಿ ತಿಕ್ಕದಜೆ. ಆಣು ಸಗಿಯರ ಕಾರಣ ಆಯ್ನಕ್ಲಿಗ್ ಕಠಿಣ ಶಿಕ್ಷೆ ಕೊರಡೊಂದು ಆಣನ ಅಮ್ಮೆರು ಒತ್ತಾಯ ಮಲ್ತಿದ್ದೇರು. ಜೀವದೆತ್ತೊನ್ನ ಆಣನ ಅಮ್ಮೆರು ದುಂಬುದ ಸೈನಿಕರು ಆದಿತ್ತದು ಸೇನೆಡ್ದು ವಾಪಸ್ ಬತ್ತಿ ಬೊಕ್ಕ ಕೊಪ್ಪಡು ಗ್ರಾಮ ಲೆಕ್ಕಾಧಿಕಾರಿಯಾದ ಸರ್ಕಾರಿ ಸೇವೆಡಿತ್ತೇರು. ಕೊಪ್ಪಡ್ದು ಅಜ್ಜಂಪುರ ತಾಲೂಕುಗೂ ವರ್ಗ ಆಯ್ಬೊಕ್ಕ ಮಗನ ಖಾಸಗಿ ಶಾಲೆದ ಹಾಸ್ಟೆಲ್ಗೂ ಸೇರ್ಸಾದ ಬೈದೇರು. ಡೆತ್ ನೋಟ್ ಗೊತ್ತಾಯಿ ಬೆರಿಕೆ ಆಯ್ಗ ಕಾಸ್ಕುರ್ನಕ್ಲು ಏರು ಕೊರ್ನಿದಾಯೆ 750ಗೂ 3000 ಕೇನ್ನ ದಾಯಿ ಎಂದು ಶ್ರೀನಿವಾಸ್ನ ಇಲ್ಲಲ್ದಕ್ಲು ಸಂಬಂಧದಕ್ಲು ಪ್ರಶ್ನೆ ಪಾಡ್ದೇರು. ಹಾಸ್ಟೆಲ್ ಆಯ್ಗ ಕಾಸ್ಕುರ್ನಕ್ಲು ಹಾಸ್ಟೆಲ್ ವಾರ್ಡನ್ ಅತ್ತಂಡ ಪೊಂಜೋ ಬೇಲೆದಕ್ಲು ಪನ್ಪ್ರವು ತನಿಖೆಡ್ದು ಗೊತ್ತಾವಡಾತನು. ಮಗೆ ತೀರ್ನ ಬಗೆಟ್ಟು ನ್ಯಾಯ ತೆಕ್ಕಿಜಿಂಡ ಜಿಲ್ಲಾಧಿಕಾರಿ ಆಫೀಸ್ದ ಎದುರು ಉಪವಾಸ ಸತ್ಯಾಗ್ರಹ ನಡಪ ಬಂದು ಇಲ್ಲಲ್ದಕ್ಕಲು ಸರ್ಕಾರಗೂ ಜಾಗ್ರತೆ ಪಂತೆರು. ಶ್ರೀಮಂತಿಕೆ ಬೊಕ್ಕ ಅಧಿಕಾರನು ಪೂಜೆ ಮಲ್ಪುನ ಸಮಾಜಡು ನಮ್ಮ ಉಲ್ಲಾಂದು ಕರ್ನಾಟಕ ರಾಜ್ಯದ ದುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗ್ಡೆ ಪಂತೆರು. ಹ್ಯುಮ್ಯಾನಿಟಿ ಟ್ರಸ್ಟ್ ಬೆಳ್ಮಣ್ಣದ 1 ಪ್ರಾಜೆಕ್ಟ್ ಧರ್ಮದ ವಸತಿ ಯೋಜನೆ ಕಾರ್ಯಕ್ರಮ ಉದೀಪನ ಮಲ್ತದು ಆರ್ಪಾತಿರಿಯರು. ಹ್ಯುಮ್ಯಾನಿಟಿ ಟ್ರಸ್ಟ್ ಬೆಳ್ಮಣ್ಣದ 1 ಪ್ರಾಜೆಕ್ಟ್ ಧರ್ಮದ ವಸತಿ ಯೋಜನೆದ ಇರುವ ಬಾಡಿಗೆ ಜಂದಿನ ಇಲ್ಲಲೇನು ಪಡು ಮಾರ್ನಾಡು ಕಟ್ಟದಿದ್ದು ಕರ್ನಾಟಕ ರಾಜ್ಯದ ದುಂಬುದ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗ್ಡೆ ಉದೀಪನ ಮಲ್ತೆರು. ಸಂತೋಷ್ ಹೆಗ್ಡೆರು ಪಾತಿರ್ದು ಶ್ರೀಮಂತಿಕೆ ಬೊಕ್ಕ ಅಧಿಕಾರನು ಪೂಜೆ ಮಲ್ಪನಂಚಿನ ಸಮಾಜಡು ನಮ್ಮ ಉಲ್ಲ ಅಂಚದು ತಾನು ಶ್ರೀಮಂತೆ ಆವಡೊಂದು ಪಂಥ ಸುರುವಾದ ಮನುಷ್ಯತ್ವನು ಹೊರತದ. ನಮ್ಮಡ ತೃಪ್ತಿ ಪನ್ಪುನ ಗುಣ ಇಜ್ಜಂತೆ ಹಾಳ ಆಸೆ ಪನ್ಪುನ ಸೀಕ್ ಬತ್ತಂಡ ಅವು ದೇಶಗೂ ನಷ್ಟ ಮಾತ್ರ ತಂದೆ ಜನಕ್ಲಿನ ಮಿತ್ತಲ ಪರಿಣಾಮ ಬೀರುಣೊಂದು ಪಂಡಿರು. ದುಂಬು ಸಮಾಜುಡು ತಪ್ಪು ಮಲ್ತದು ಜೈಲಿಗೆ ಪೋಯಿ ನಾಯನು ಬೊಕ್ಕ ಆಯನ ಇಲ್ಲಲ್ದಕ್ಲಿಗ್ಲ ಶಿಕ್ಷಾ ಹೊಂದಿತ್ತನು ಆಂಡ ಇತ್ತೆ ಮಾನ ಮರ್ಯಾದೆನೆ ಇಜ್ಜಂದಿನಂಚ ಆತನಂದು ಸಂತೋಷ್ ಹೆಗ್ಡೆ ಬೇಜಾರು ತೋಜಾಯಿರು. ಮನೆಯಲ್ಲಿ ಕಲಿಸುವವರಿಲ್ಲ, ಶಾಲೆಯಲ್ಲೂ ಪಾಠಗಳಿಲ್ಲ. ಅದರಿಂದ ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು. ನಾವು ಈ 2 ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಮಕ್ಕಳಿಗೆ ಕೂಡ ಅಳವಡಿಸಿ ಮೊಮ್ಮಕ್ಕಳಿಗೆ ಅಳವಡಿಸಿದ್ರೆ ಈ ಸಮಾಜವನ್ನು ಬದಲಾಯಿಸ್ಬೋದು. ಈ ದುರಾಸೆ ಅನ್ನೋ ರೋಗಕ್ಕೆ ಯಾವ ಮದ್ದು ಇಲ್ಲ. ಕೋವಿಡ್ಗೆ ಮದ್ದಿದೆ, ಕ್ಯಾನ್ಸರ್ಗೆ ಮದ್ದಿದೆ, ಟ್ಯೂಬರ್ಕ್ಯುಲೋಸಿಸ್ಗೆ ಮದ್ದಿದೆ, ಆದರೆ ದುರಾಸೆಗೆ ಮದ್ದಿಲ್ಲ. ವಿಜಯ ಟೈಮ್ಸ್ದ ವ್ಯವಸ್ಥಾಪಕರು ನಿರ್ದೇಶಕಿ ವಿಜಯಲಕ್ಷ್ಮಿ ಶಿಬರೂರು ದೈಜಿ ವರ್ಲ್ಡ್ದ ಸಂಸ್ಥೆದ ವಾಲ್ಟರ್ ನಂದಳಿಕೆ ಮಲ್ಲಬಿನ್ನೆರಾದಿತ್ತರು. ಧರ್ಮಗೂ ಇಲ್ಲಲಿನ ಕಟ್ಟೆರೆ ದಾನ ಮಲ್ತಿನಕ್ಲೆಗು ತಮ್ಮನದ ಮರ್ಯಾದೆ ಮಲ್ತಿರು. ಹ್ಯುಮ್ಯಾನಿಟಿ ಟ್ರಸ್ಟ್ದ ಗುರ್ಕಾರ್ಯರು ರೋಷನ್ ಬೆಳ್ಮಣ್ಣು ಪಾತಿರ್ದು ಮಾನವೀಯತೆನೇ ಧರ್ಮ ಐಡ್ದು ಮಿತ್ತು ಓಲ ಇಜ್ಜಿಂದ ಪನ್ಪುನ ದಿಟ್ಟಿಡು ಹ್ಯುಮ್ಯಾನಿಟಿ ಪುಟುದುನು ಏರ್ ಮಾತಾ ದಾನ ಕೊಡ್ತೀರ ಅಕ್ಲು ಮಾತಾ ಅಕ್ಲಿನ ಸ್ವಂತ ಇಚ್ಛೆಡು ಕೊಡ್ತೀರು. ಜಾತಿ ಮತ ಧರ್ಮ ಪಂಡದು ತೂ ಒಂದೇ ಬಡವರಿಗೂ ಸಹಾಯ ಮಲ್ತದ ಅಂದ್ ಪಂಡಿರು.
ಸಂಸ್ಥೆದ ಟ್ರಸ್ಟಿಲು ಪ್ರಶಾಂತ್ ಫ್ರಾಂಕ್, ನವೀನ್ ಶೆಣಾಯ್, ರೂಪಾ ಬಳ್ಳಾಲ್ ಈ ಪೊರ್ತುಡಿತ್ತೆರು. ಹಳ್ಳಿಡು ನಮ್ಮ ಸಂಸ್ಕೃತಿ ಸಂಸ್ಕಾರ ಎತ್ವಾಸಿ ಆವಂದಿನಂಚ ತೂವನುಡು ಎತ್ವಾಸಿ ಆಡ ಭಾರತ ಹಾಳಾಪುಣುಂದು ಗೌರಿ ಹದ್ದೆ ಸ್ವರ್ಣ ಪೀಠಿಕಾಪುರದ ಅವಧೂತ ಶ್ರೀ ವಿನಯ ಗುರೂಜಿ ಪಂತೆರು. ಶ್ರೀಧಾಮ ಮಾಣಿಲದ ಶ್ರೀ ವರಮಹಾಲಕ್ಷ್ಮಿ ವೃತಾಚರಣೆದ ಬೊಳ್ಳಿಬರ್ಬ ಮುಗಿಸಲುಡು 6 ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಶ್ರೀಧಾಮ ಮಾಣಿಲದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರುಡು 48 ದಿನತ ನಡತಿನ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಬೊಕ್ಕ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆದ ಬೊಳ್ಳಿ ಪರ್ಬದ ಮುಗಿತಲ ಐತಾರ ಅಟ್ಟಣೆ ಆದಿತ್ತನು. ಕಾಂಡೆರ್ದು ರಾತ್ರಿ ಮುಟ್ಟ ನಡಪಾಯಿನ ಕಾರ್ಯಕ್ರಮಟ್ಟು ತ್ರಿಕಾಲ ಪೂಜೆ, ಆದಿತ್ಯ ಹೃದಯ ಹೋಮ, ಕನಕಧಾರ ಯಾಗ, ಸಹಸ್ರನಾಮ ತುಳಸಿ ಅರ್ಚನೆ, ಪಂಚದುರ್ಗ ಹೋಮ ಬೊಕ್ಕ ಪೂಜೆ ಮಾ ಪೂಜೆ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ದುಂಬಾಳ್ತೆಡು ನಡೆತಂಡು. ಗೌರಿಗದ್ದೆ ಸ್ವರ್ಣ ಪೀಠಿಕಾಪುರದ ಅವಧೂತ ಶ್ರೀ ವಿನಯ್ ಗುರೂಜಿ ಪಾಲ್ದೆತ್ತುಂಡಿರು. ಬೊಳ್ಳಿ ಪರ್ಬದ ಧರ್ಮಸಭೆನು ವಿನಯ್ ಗುರೂಜಿ ಉದೀಪನ ಮಲ್ತದು ಆಶೀರ್ವಚನ ಕೊರಿಯರು. ಹಳ್ಳಿಡು ಸಂಸ್ಕಾರ ಸಂಸ್ಕೃತಿ ಗಟ್ಟಿ ಆದುಂಡು ಅವು ಎತ್ವಾಸಿ ಆವಂದಿನಂಚ ತೂವನುಡು ಹಳ್ಳಿಡು ಸಂಸ್ಕಾರುಡು ಎತ್ವಾಸಿ ಆಂಡ ಭಾರತ ಹಾಳಾಪುಣುಂದು ಆರ್ಪಂಡಿರು. ನಾವೆಲ್ಲ ರೂಪದಿಂದ ಭಾಷೆಯಿಂದ ಬೇರೆ ಬೇರೆ ಇರ್ಬೋದು ಅಲ್ವಾ, ಭಾವನೆಯಿಂದ ಒಬ್ಬರೇ. ಎಲ್ಲರ ಉದ್ದೇಶವೂ ಒಂದೇ, ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು, ಒಂದೇ ಭಾವ. ಭಾಷಾ ವಿಭಿನ್ನ ಹೋತು, ಅದರಿಂದ ಏನು ಫರಕ್ಕಿಲ್ಲ. ಭಾವನೆ, ಎಲ್ಲರ ಉದ್ದೇಶವೂ ಒಂದೇ, ಭಾರತವನ್ನು. ಭಾರತ ಅಂದರೆ ಭಾವನೆಯಿಂದ ಕೂಡಿದ ರಥ ಅಂತ. ಒಂದು ಸಣ್ಣ ಎಕ್ಸಾಂಪಲ್, ಇಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಎದ್ದು ನಿಂತ್ರಿ. ಸ್ವಲ್ಪ ಸಿಟಿಗೆ ಹೋಗಿ ಅಲ್ಲಿ ಪೂರ್ಣಾಹುತಿ ಆಗ್ತಿದ್ರೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಹಾಗಾದರೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಎಲ್ಲಿ ಅಡಗಿದೆ ಅಂದರೆ ಹಳ್ಳಿಯಲ್ಲಿ. ಸನಾತನ ಧರ್ಮವನ್ನು ಹಾಳು ಮಾಡೋದು ನಾವೇ. ನೋಡಿ, ಇವತ್ತು ಸಂಸ್ಕೃತಿ ಭಜನೆ ಏನಾದ್ರು ಉಳ್ಕೊಂಡಿದೆ ಅಂದರೆ ಅದು ಹೆಂಗಸರಿದ್ದು. ಇವತ್ತು ಯೋಗ ಸೂತ್ರವನ್ನು ಪ್ರಪಂಚದಲ್ಲಿ ನಾವು ಹೇಳ್ತೀವಿ, ಪತಂಜಲಿಗೆ ಯೋಗ ಸೂತ್ರ ಹೇಳಿಕೊಟ್ಟಿದ್ದು ಅಲ್ಲ, ಅದಕ್ಕಿಂತ ಮೊದಲು ಯೋಗ ಸೂತ್ರ ಬಂದಿತ್ತು. ಈ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ನಾಗರ ಪಂಚಮಿ ಇದೆಲ್ಲ ಹೆಣ್ಣು ಮಕ್ಕಳ ಹಬ್ಬ. ಒಂದು ಹೆಣ್ಣು ಮನೆಗೆ ಲಕ್ಷ್ಮಿ ಅಂತೆ. ಸಕ್ಕರೆಪಟ್ಟಣದ ಗುರುಗಳು ಹೇಳ್ತಾ ಇದ್ರು, ಆ ಮನೆಗೆ ವಾಸ್ತು ಯಾರು ಅಂದರೆ ಆ ಮನೆ ಗೃಹ ಲಕ್ಷ್ಮಿ. ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಆಶೀರ್ವಚನ ಕೊರ್ದು ಸಂಪತ್ತಿಡ್ದು ಪ್ರೀತಿನ ಸಮಾಜಗೂ ಕೊರ್ಪುನ ಕಾರ್ಯ ಆವಡು ಸೇವೆ ಬೊಕ್ಕ ತ್ಯಾಗೋನು ಬದುಕಡು ಸೇರ್ಸಾ ಉಂಡ ಎಡ್ಡೆ ಬದುಕು ನಡಪಾಯರ ಸಾಧ್ಯ ಅಂದ ಪಂಡಿರು. ಆರೆ ನರಮಣಿಗೆ ಕಾಸು ಕೊಡ್ತಿದ್ದೀರಿ, ಜಾಗದೆತ್ತು ಕೊಡ್ತಿದ್ದೀರಿ, ಬಾರಿ ಮಲ್ಲ ಒಂಜಿ ವಿಶೇಷವಾಂಜಿನ ಲೋಕಪ್ಪುಗರ್ನಂಚಿನ ಮಲ್ಲ ಒಂಜಿ ಕೊಡುಗೆ ನಮ್ಮ ದೇಶಗಾರ ಕೊರ್ಜರ್ನಲ್ಲ ಅವಳು ಬೊಟ್ಟಿ ಕಂಡು ಬುಳೆಪ್ಪಾದೇರಿ ಐಟೆ ಫಸಲು ಬರ್ಪಾದೇರಿ ಎಂಚ ಬಂಡ ಮಹಾಲಕ್ಷ್ಮಿನ ಪುದರಡು ಏರು ಅಶಕ್ತಿರುಳ್ಳಿರಿ ಓಲು ಜೀರ್ಣೋದ್ಧಾರ ಆವಡ ಅವಳು ರಾತ್ರಿ ಪಗೆಲು ಬೆಂತಿರಾರಿ ಅವು ಆರು ಸಮಾಜ ಕೊರ್ನ ಪ್ರೀತಿ, ಆ ಪ್ರೀತಿ ನೀ ಮೂಲು ತೋಜು ನಂಗೆ. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ಜವಣ ಜವಂದಿ ಆಲ್ಮಡು ಸಂಸ್ಕಾರದಿಂಜವನ ಕೆಲಸ ಧಾರ್ಮಿಕ ಕೇಂದ್ರಲೆಡ್ದು ನಡಪೋಡು ಪ್ರತಿಯೊರಿಲ ಮಾನಸಿಕವಾದ ಗಟ್ಟಿಮುಟ್ಟು ಆಂಡ ಸಮಾಜಡು ಬದಲಾವಣೆ ಕನವಲಿಂದ ಪಂಡೇರು. ಇನಿತ ಕಾಲ ಇನಿತ ಪರಿಸ್ಥಿತಿ ಹಿಂದೂ ಸಮಾಜದ ಆಪುನಂಚಿನ ಹವಾಂತರ, ಹಿಂದೂ ಸಮಾಜದ ಆಪುನಂಚಿನ ಮದ್ಮೆದ ವಿಚ್ಛೇದನ, ಹಿಂದೂ ಸಮಾಜದ ಆಪುನಂಚಿನ ಎಲ್ಲೆಲ್ಲ ಜವಣಿರು ಜೋಕುಲು ಆಕ್ಸಿಡೆಂಟೆಡ್ ಆತ್ಮಹತ್ಯೆಡು ಬೇತೆ ಬೇತೆ ರೀತಿಡು ಸೈಪುನಂಚಿನ ಪರಿಸ್ಥಿತಿ ಇಂದೇನು ಪೂರ ಅವಲೋಕನ ಮಂತದ್ದು. ಯಾಂತ್ರಿಕ ಬದುಕದ ಸೋಗುಗೂ ಬಲಿಯಾಪನ ಪರಿಸ್ಥಿತಿ, ಅಂಚೆನೆ ದುಶ್ಚಟಡು ಡ್ರಗ್ಸ್ ಮಾಫಿಯಾದ ಈ ಜಾಲ, ಇಂದೇನು ಜನಕುಲೇನು ಜೋಕ್ಲೇನು ಹಾಳು ಮನ್ಪುನಂಚಿನ ತಂತ್ರೋಲು ಇಂದಕ್ಕೆ ಪೂರ ಪ್ರತಿಯಾದ ನಮ್ಮ ದಾದ ಮನ್ಪೋಲಿ ಬೊಕ್ಕ ಹಿಂದುಲ್ನಲ್ಲೈ ಭಾವನೆ ಪುಟ್ಟವನಂಚಿನ ನಮ್ಮ ಹಿಂದುಲು ಪಂಡ ಜಾತಿ ಜಾತಿ ಪನ್ಪುಂಡಿನ ನೀತಿದ ಕಟ್ಟುಪಾಡನ್ನು ಪತ್ತೊಂದು ನಮ್ಮ ಪೂರೆಲ್ಲ ಒಟ್ಟಾವಡು ಒಂಜಾವಡು. ಮಾಣಿಲ ವಾಯಿತು ವೈಕುಂಠ ಪನ್ಪುನ ಭಕ್ತಿ ಗೀತೆನು ಈ ಪುರ್ತುಡು ಬಿಡುಗಡೆ ಮಲ್ತೆರು. ಬೊಂಬಾಯಿ ಹೇರಂಬ ಇಂಡಸ್ಟ್ರೀಸ್ ದ ಯಜಮಾನೆ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾಣ ಗುರ್ಕಾರ್ಮಿ ವಹಿಸಿದಿತ್ತೆರು. ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾಣ ಡಾಕ್ಟರ್ ಎಂಬಿ ಪುರಾಣಿಕ್, ಮೋನಪ್ಪ ಭಂಡಾರಿ, ಸುನಿಲ್ ಆರ್ ಸಾಲ್ಯಾನ್, ಭಾಸ್ಕರ್ ಶೆಟ್ಟಿ ಪುಣೆ, ಡಾಕ್ಟರ್ ನರಸಿಂಹ ಶಾಸ್ತ್ರಿ, ಟಿ ತಾರನಾಥ ಕೊಟ್ಟಾರಿ, ದಿವಾಕರ ಮೂಲ್ಯ,
ಬೆಂಗಳೂರು ಮಕ್ಕಳಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕಲಶ ಶ್ರೀ ಸತ್ಯಶನೀಶ್ವರ ಕ್ಷೇತ್ರದ ಶ್ರೀ ಚಿದಾನಂದ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಲಾಟಸ್ ಪ್ರಾಪರ್ಟೀಸ್ ದ ಜಿತೇಂದ್ರ ಕೊಟ್ಟಾರಿ, ಬೊಂಬಾಯಿ ಕುಲಾಲ ಸಂಘದ ಗುರ್ಕರ್ಯರು ರಘುಯಿ ಮೂಲ್ಯ ಪಾದಬೊಟ್ಟು, ಪುತ್ತೂರದ ಡಾಕ್ಟರ್ ಸುರೇಶ್ ಪುತ್ತೂರಾಯ, ಉಮೇಶ್ ಪೂಂಜಾ, ವಿಠಲ್ ತಣ್ಣೀರ್ ತೋಟ, ಪುರುಷೋತ್ತಮ ಚೇಂಡ್ಲ, ಜಗದೀಶ ಶೇಣವ, ಪ್ರಸಾದ್ ಪಾಂಗಣ್ಣಾಯ, ರೇವತಿ ಪೆರ್ನೆ, ವನಿತಾ ವಿ ಶೆಟ್ಟಿ, ದೇವಪ್ಪ ಕುಲಾಲ್ ಪಂಜಿಕಲ್ಲು ಪಾಲ್ಗೊಂಡಿರು. ಎಚ್ ಕೆ ನಯನಾಳ್, ವಾರುಣಿ ನಾಗರಾಜ ಆಚಾರ್ಯ ಮಂಗಳದೇವಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕಟೀಲು ಗೋಪಾಲಕೃಷ್ಣ ಆಸ್ರಂಡೇರ್ನ ನಿಂಪುದ ಲೇಸು ಪ್ರಶಸ್ತಿ ಕೊರ್ಪುನ ಬೊಕ್ಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಟೀಲುಡು ನಡೆತಂಡು. ಕದ್ರಿ ಆಸ್ರಣ್ಣ ಅಭಿಮಾನಿ ಬಳಗ ಗೋಪಾಲಕೃಷ್ಣ ಆಸ್ರಣ್ಣ ಕಲಾವಿದ ಪ್ರಶಸ್ತಿ ಈ ಸರ್ತಿದ ಆಟದ ಕಲಾವಿದರು ಶ್ರೀಧರ ಪೂಜಾರಿ ಪಂಜಾಜರಿಗೆ ಸಂದಿದರು. ಕಟೀಲು ಗೋಪಾಲಕೃಷ್ಣ ಆಸ್ರಂಡೇರ್ನ ನಿಂಪುದ ಲೇಸು ಪ್ರಶಸ್ತಿ ಕೊರ್ಪುನ ಬೊಕ್ಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಟೀಲುಡು ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಗುರ್ಕಾರ್ಯರು ಡಾಕ್ಟರ್ ಜಯರಾಮ ಶೆಟ್ಟಿ ಗುರ್ಕಾರ್ಮಿಡು ನಡೆತಂಡು. ಕಟೀಲು ಲಕ್ಷ್ಮೀನಾರಾಯಣ ಆಸ್ರಂಡೇರು ಎದ್ಕೊಂಡು ಸುರತ ಪಾತ್ರ ಪಂಡಿರು. ಏನೋ ವಿಶೇಷವಾದಂಥ ದೇವಿಯ ಅನುಗ್ರಹದಿಂದ ದೇವರು ತನ್ನೊಟ್ಟಿಗೆ ನೀನು ಬೇಕು ಎಂಬ ದೃಷ್ಟಿ ಎಲ್ಲರನ್ನು ಉಳಿಸಿಕೊಂಡ್ರು ಅಂತ ಎಲ್ಲ ಆಸುವಾಸಿನ ನಮ್ಮ ಎಲ್ಲ ಮನೆಯ ಜನ ಎಲ್ಲ ಹೇಳ್ತಿದ್ರು. ಬಹುಶಃ ನಾನು ಆ ಸಮಯದಲ್ಲಿ ಹುಟ್ಟಿರಲಿಲ್ಲ, ನಾನು ಅನಂತರ ಹುಟ್ಟಿದವ. ಆದರೆ ಅವರದಾದಂತಹ ಆದರ್ಶ ಬಹುಶಃ ತನ್ನನ್ನು ತಾನು ಪೂರ್ಣ ಸಮಾಜಕ್ಕೆ ತೊಡಗಿಸಿಕೊಂಡು ನನ್ನ ಯಾವತ್ತೂ ಸಂಪಾದನೆ ಏನು ಉಂಟೋ ಅದೆಲ್ಲ ಸಮಾಜಕ್ಕಾಗಿ, ದೇವರಿಗಾಗಿ, ಜನರಿಗಾಗಿ ಅಂತ ಹೇಳಿ ತನ್ನನ್ನು ಪೂರ್ಣ ತೊಡಗಿಸಿಕೊಂಡು ಕುಡ್ಲದ ನೆಲ್ಲಿಕಾಯಿ ಶ್ರೀ ರಾಘವೇಂದ್ರ ಮಠದ ಜಯರಾಮ ಉಡುಪ, ಕುಡುಪು ಕ್ಷೇತ್ರದ ಆಡಳಿತ ಮುಕ್ತೇಸರರು ನರಸಿಂಹ ತಂತ್ರಿ, ಡಾಕ್ಟರ್ ಹರಿಕೃಷ್ಣ ಪುನರೂರು, ಕುಲಶೇಖರ ವೀರನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಪುರುಷೋತ್ತಮ ಕಲ್ಬಾವಿ, ಕಟೀಲು ಕ್ಷೇತ್ರದ ಆಡಳಿತ ಮುಕ್ತೇಸರರು ಸನತ್ ಕುಮಾರ್ ಶೆಟ್ಟಿ ಇಂಚ ಬಿನ್ನಿರು ಇತ್ತದು ಕಾರ್ಯಕ್ರಮ ಉದಿಪನಾಡು. ಸುರತ್ಕಲ್ ಹಿಂದೂ ವಿದ್ಯಾದಾಯಿನಿ ಸಂಘದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸುಧಾಕರ್ರಾವ್ ಪೇಜಾವರ ಗೋಪಾಲಕೃಷ್ಣ ಆಸ್ರಣ್ಣ ನೆಂಪುದ ಭಾಷಣ ಮಲ್ತೇರು. ಗೋಪಾಲಕೃಷ್ಣ ಆಸ್ರಣ್ಣ ಅರ್ಚಕ ಪ್ರಶಸ್ತಿನ ಜಯರಾಮ ಉಡುಪೆರೆಗೂ, ಗೋಪಾಲಕೃಷ್ಣ ಆಸ್ರಣ್ಣ ಮುಕ್ತೇಸರ ಪ್ರಶಸ್ತಿನ ನರಸಿಂಹ ತಂತ್ರಿಲೆಗೂ ಕೊರ್ದು ತಮ್ಮನದ ಮರ್ಯಾದೆ ಮಲ್ತೇರು. ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ರಮನಾಥ ಹೆಗ್ಡೆರೆಗೂ ವಿಶೇಷ ಮರ್ಯಾದೆ ಅರ್ಪಣೆ. ಕದ್ರಿ ಆಸ್ರಣ್ಣ ಅಭಿಮಾನಿ ಬಳಗದ ಗೋಪಾಲಕೃಷ್ಣ ಆಸ್ರಣ್ಣ ಕಲಾವಿದ ಪ್ರಶಸ್ತಿನ ಆಟದ ಕಲಾವಿದರು ಶ್ರೀಧರ ಪೂಜಾರಿ ಪಂಜಾಜರೆಗೂ ಕೊರ್ದು ತಮ್ಮನದ ಮರ್ಯಾದೆ ಮಲ್ತೇರು. ಬರವು ಕಲ್ಪನಾ ಸಾಧಕರಿಗೂ ಮರ್ಯಾದೆ ಮಲ್ತೇರು. ಡಾಕ್ಟರ್ ಜಯರಾಮ್ ಶೆಟ್ಟಿ ಗುರ್ಕಾರ್ಮಿದ ಪಾತ್ರ ಪಂಡದು ಸಾಮಾಜಿಕ ಧಾರ್ಮಿಕ ಕಾರ್ಯಲಿಡು ನಂಕಮಾತ ಗೋಪಾಲಕೃಷ್ಣ ಆಸ್ರಣ್ಯರು ಮಾರ್ಗದರ್ಶಕರಾದಿತ್ತರು. ದೇವಸ್ಥಾನ ಬರವು ಸಂಸ್ಥೆಲು ಬೊಕ್ಕ ಬಡವರಿನ ಬಗೆಟ್ ಅರಿಗೂ ಎಡ್ಡೆ ಕಾಳಜಿ ಇತ್ತನೆಂದು ಪಂಡಿರು. ಕೇವಲ 3 ಇಲ್ಲಿ ಸೇವೆ ಸಲ್ಲಿಸತಕ್ಕಂಥ ಅವಕಾಶದಲ್ಲಿ 4 ವರ್ಷದಲ್ಲಿ ಕರ್ನಾಟಕ ಸರ್ಕಾರ ನನ್ನನ್ನು ಸಿಲೆಬಸ್ ಕಮಿಟಿಯ ಮೆಂಬರ್ ಆಗಿ, ಅಲ್ಲಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಕಮಿಟಿಯ ಮೆಂಬರ್ ಆಗಿ ಮತ್ತು ಪ್ರಿನ್ಸಿಪಾಲ್ರಿಗೆ, ಇಡೀ ರಾಜ್ಯದ ಪ್ರಿನ್ಸಿಪಾಲ್ರಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನನಗೆ 31 ವರ್ಷದ ನನಗೆ ಕೊಟ್ಟಿದೆ ಅಂತ ಹೇಳಿದರೆ ಅದು ನನಗೆ ಸಿಕ್ಕಿದಂಥದ್ದಲ್ಲ, ದೇವರ ಪ್ರೇರಣೆಯಿಂದ. ಇವತ್ತು ಆ 20 ವರ್ಷ ಇಲ್ಲಿ ಸೇವೆ ಮಾಡಿ ಈಗ 20 ವರ್ಷದಿಂದ ಬೆಂಗಳೂರಿನಲ್ಲಿದ್ದೇನೆ. ನಾನಲ್ಲಿ ಹೋಗಿ ಅನೇಕ ವಿದ್ಯಾಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಪ್ರತಿದಿನವೂ ಕೂಡ ನನ್ನ ಪೂಜೆಯಲ್ಲಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥಿಸಿ, ಇಲ್ಲಿಯ ಕಟೀಲು ದುರ್ಗಾ ಪರಮೇಶ್ವರಿ ಮತ್ತು ಇಲ್ಲಿಯ ಚಾಮುಂಡೇಶ್ವರಿಯನ್ನು ಪ್ರಾರ್ಥಿಸಿ ನನ್ನ ಕೆಲಸವನ್ನು ನಾನು ಪ್ರಾರಂಭ ಮಾಡ್ತೇನೆ. ಡಾಕ್ಟರ್ ಅರುಣೋದಯ ಎಸ್ ರೈ ಬಿಳಿಯೂರು ಗುತ್ತು, ಎಲಿಂಜೆ ಕೊಂಜಾಲ್ ಗುತ್ತು ಅನಿಲ್ ಶೆಟ್ಟಿ, ಮಲ್ಬಾರ್ ಗೋಲ್ಡ್ ದ ನಿರ್ದೇಶಕರು ಕರುಣಾಕರನ್, ಪ್ರದೀಪ್ ಕುಮಾರ್ ಕಲ್ಕುರ, ಶ್ರೀಪತಿ ಭಟ್ ಬೆದ್ರಾ, ಭುವನಾಭಿರಾಮ ಉಡುಪ, ಗಿರೀಶ್ ಪ್ರಕಾಶ್ ತಂತ್ರಿ ಪೊಳಲಿ, ಸಾಯಿನಾಥ ಶೆಟ್ಟಿ ಮುಣ್ಕೂರು, ಸಗ್ರಿ ಗೋಪಾಲಕೃಷ್ಣ ಸಾಮಗ, ಉದ್ಯಮಿ ಪ್ರವೀಣ್ ಶೇಟ್, ಸೋಮಪ್ಪ ಅಲಂಗಾರ್, ಸುರಗಿರಿ ದೇವಸ್ಥಾನ ಆಡಳಿತ ಮುಕ್ತೇಸರರು ಸೀತಾರಾಮ ಶೆಟ್ಟಿ ಕಿನ್ನಿಗೋಳಿ, ಮುಲ್ಕಿ ಬಂಟಿರ್ನ ಸಂಘದ ಗುರ್ಕಾರ್ಯರು ಪುರುಷೋತ್ತಮ ಶೆಟ್ಟಿ, ಪುನರೂರು ಪ್ರತಿಷ್ಠಾನದ ಗುರ್ಕಾರ್ಯರು ದೇವಪ್ರಸಾದ್ ಪುನರೂರು, ದೊಡ್ಡಯ್ಯ ಮೂಲ್ಯ ಕಟೀಲು, ಮೋಹನ್ ಮೆಂಡನ್, ಗುರುಪ್ರಸಾದ್ ಭಟ್ ಕಟೀಲ್, ಅಶ್ವತ್ಥರಾವ್, ಆದಿಶಕ್ತಿ ಕಲ್ಕುಡ ಕಲ್ಲುಟ್ಟಿ ದೈವಸ್ಥಾನದ ಧರ್ಮದರ್ಶಿ ನೀಲಯ್ಯ ಪೂಜಾರಿ, ಜಯಂತಿ ಆಸ್ರಣ್ಣ ಪಾಲ್ದೆತ್ತೊಂಡೆರು. ಡಾಕ್ಟರ್ ರಮ್ಯಾ ರವಿತೇಜ ಕಾರ್ಯಕ್ರಮ ಸುಧಾರ್ತೆರು.
ಮುಂಬೈದ ಸಾಹಿತಿ ಸಂಶೋಧಕಿಯರು ಬಾಬು ಶಿವಪೂಜಾರಿ ಬೊಕ್ಕ ಮುಲ್ಪದ 7 ಜನ ಸಂಶೋಧಕಿಯರು ಸಂಶೋಧನೆ ಮಲ್ತಿನ ಬಿಲ್ಲವರ ಗುತ್ತು ಗ್ರಂಥದ ಲೋಕಾರ್ಪಣೆ ಕುಡ್ಲದ ಕುದ್ರೋಳಿ ಕ್ಷೇತ್ರಡು ನಡೆತಿರು. ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಗ್ರಂಥ ಲೋಕಾರ್ಪಣೆ ಮಲ್ತಿರು. ಬೊಂಬಾಯಿದ ಸಾಹಿತಿ ವಿದ್ವಾಂಸರು ಬಾಬು ಶಿವಪೂಜಾರಿ ಬೊಕ್ಕ ಕೂಟದಗ್ಲು ಗುರುತು ಪ್ರಕಾಶನುಡು ಅಚ್ಚಿಮಲ್ಪಾಯಿನ ಬಿಲ್ಲವರ ಗುತ್ತು ಬರ್ಕೆ ಬೂಡು ಗುರಿಕಾರ ಇಲ್ಲ ಭಾವ ಜನನ ಭಂಡಾರದ ಇಲ್ಲ ನಟ್ಟಿಲ್ಲ ಬೊಕ್ಕ ಸಾನದ ಇಲ್ಲ ಇಂಚ ಸಂಶೋಧನಾ ಗ್ರಂಥದ ಲೋಕಾರ್ಪಣೆದಲ್ಲಿ ಸಹಿತಾರ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಅಧ್ಯಕ್ಷ ಕೊರಗಪ್ಪ ನೆಂಬುದ ಹಾಲ್ಡ್ ನಡೆತಂಡ ಸಂಶೋಧಕರೆಡುವರಿ ಸಾಹಿತಿ ಮುದ್ದು ಮೂಡುಬೆಳ್ಳೆ ಮಾತೆರೆಲ್ಲ ಎತ್ಕೊಂಡಿರ. ಸಂಶೋಧಕರು BM ರೋಹಿಣಿ ಗುರ್ಕಾರ್ಮಿಡ್ ಆರ್ಯ ಈಡಿಗ ಮಠ ಸೋಲೂರದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ, ಕೇಂದ್ರದ ದುಂಬುದ ಮಂತ್ರಿ ವಿ ಜನಾರ್ದನ ಪೂಜಾರಿ, ವಿಧಾನ ಪರಿಷತ್ ಸದಸ್ಯರು BK ಹರಿಪ್ರಸಾದ್ ಇಂಚ ಭಿನ್ನರಿತದ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರ HS ಸಾಯಿರಾಮ್ ಕಾರ್ಯಕ್ರಮ ಉದಿಪನ ಮಲ್ತಿರ. ವಿ ಜನಾರ್ದನ ಪೂಜಾರಿ ಬಿಲ್ಲವರ ಗುತ್ತು ಗ್ರಂಥ ಲೋಕಾರ್ಪಣೆ ಮಲ್ತಿರ. ಸಂಶೋಧಕರು ಬಾಬು ಶಿವಪೂಜಾರಿ ಬೂಕುಬೊಕ್ಕ ಸಂಶೋಧನೆದ ಬಗೆಟ್ ಸುರೂತ ಪಾತಿರ ಪಂಡದ ಬಿರುವೆರೆಗ್ಲ ಗುತ್ತು ಉಂಡಾಂದಕ್ಕೇನೊಂದಿತ್ತೆರ ಗುತ್ತು ಉಂಡೂಂದಿ ಎಂಕ್ ದುಂಬೆ ಗೊತ್ತಿತ್ತಂಡ ವಿಜಯನಗರದ ಅರಸರ ತೊಳುವೆರಂದಾನಗ ಅಕ್ಲು ಬಿರುವೆರೆಂದು ಪನ್ಪನೇಟು ಓವೇ ಸಂಶಯ ಇಜ್ಜೆ ಒಂದು ಮಾತಾ ಬಗೆಟ್ಲ ಸಂಶೋಧನೆ ಮಲ್ಪನಗ ತೆರಿದು ಬತ್ತಿನ ಸತ್ಯ ಕೇಶವ ಸಂಕಮಾರ್ ಬಿಲ್ಲವರ ಪ್ರಾಚೀನ ಮನೆಗಳು ಬೂಕು ಬರೆದಿತ್ತಿನವು ಎಂಕ್ಲಿಗೆ ಮಾರ್ಗದರ್ಶನ ಬರ್ಕೆ ಇಲ್ಲಗ ಸ್ವಂತ ಭೂಮಿ ಉಂಡು ಗುತ್ತು ಇಲ್ಲಲಿಗ ಸ್ವಂತ ಭೂಮಿ ಇಜ್ಜಿ ಅವು ಬಾಕಿ ದಕ್ಲೆಡ್ದು ಬತ್ತಿನವು ಬೆನ್ನಿ ಸಾಗಲಿ ಬಿರುವೆರರ್ನ ಮೂಲ ಕಸುಬು ತಾರಿಮೂರ್ತೆ ಒತ್ತು ಕಸುಬು ಸಾಹಿತ್ಯ ಇಜ್ಜಾಂದೆ ಸಮಾಜ ಬುಲಿವುಜಿ ಸಂಶೋಧನೆಡು ಮಲ್ಲ ಸಾಯ ಸಾಕಾರ ಕೊರನ ಬೀತಮ್ಮಯ್ಯರೆಗ ಈ ಬೂಕುನ ಅರ್ಪಣೆ ಮಲ್ಪೆಂದು ಬಾಬು ಶಿವ ಪೂಜಾರಿ ಪಂಡೆರ. ತುಳುನಾಡನ್ನು ಆಳಿದ ಆಳುಪರು ಬಿಲ್ಲವರು, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಬಿಲ್ಲವರು ಒಂದು ಅಧ್ಯಯನದಲ್ಲಿ ಬಹುತೇಕವಾಗಿ ಆಳುಪರು ಬಿಲ್ಲವರು ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದೇನೆ. ಅದಕ್ಕೆ ಬಹಳಷ್ಟು ಜನರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದವರು ಇದ್ದಾರೆ. ಇದರಲ್ಲಿ ಅಧ್ಯಯನ ಇನ್ನಷ್ಟು ಆಗಬೇಕಾಗಿತ್ತೆ ಅನ್ನೋದನ್ನು ಬರೆದಿದ್ದಾರೆ ವಿನಃ ಅದು ತಪ್ಪು ಅನ್ನುವಂಥ ವಿಚಾರವನ್ನು ಯಾರೂ ಬರೆದಿಲ್ಲ. ಆದರೆ ಬಿಲ್ಲವರು ಮಾತ್ರ ಇದರ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದು ಬಹಳ ಕಡಿಮೆ. ಅನಂತರದಲ್ಲಿ ನಾರಾಯಣಗುರು ವಿಜಯ ದರ್ಶನವರು ಬರೆದ ನಂತರದಲ್ಲಿ ವಿಜಯನಗರದ ತುಳು ಅರಸರ ಬಗೆಗೆ ಅಧ್ಯಯನ ಆರಂಭ ಮಾಡಿದಾಗ ರೋಚಕವಾದ ವಿಚಾರಗಳು ಮೂಡಿಬಂದವು. ವಿಜಯನಗರದ ತುಳು ಅರಸರು ಬಿಲ್ಲವರು ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರ ಬಗೆಗಾಗಿ ಒಂದು ಪುಸ್ತಕ ಈಗಾಗಲೇ ತಯಾರಾಗಿದೆ. ಬಹುಶಃ ಇನ್ನು ಒಂದು 4-5 ತಿಂಗಳಲ್ಲಿ ಅದರ ಬಿಡುಗಡೆಯನ್ನು ಮಾಡುತ್ತೇವೆ. ಸ್ವಾಮೀಜಿಯರ ಆಶೀರ್ವಚನ ಕೊಡ್ದು ಆಧ್ಯಾತ್ಮ ಚಿಂತನದ ಒಟ್ಟುಗು ಸಾಹಿತ್ಯಲ ಬೋಡು ನಮ್ಮ ಸಮಾಜ ದುಂಬು ವೈಭವದ ಸಮಾಜ ಆದಿತ್ತನೆಂದು ಗೊತ್ತಾನಗ ಬಾರಿ ಸಂತೋಷ ಆಪುಂಡು. ಸಮಾಜನು ಲಕ್ಕವನ ಪವಿತ್ರ ಕೆಲಸ ಮಲ್ತಿನ ಬಾಬು ಶಿವ ಪೂಜಾರಿಯರ್ ನಿಮಿತ್ತ ಸಮಾಜದ ಋಣ ಉಂಡು. ನಾರಾಯಣ ಗುರುಕ್ಲೆನ ತತ್ವಡು ಒಟ್ಟು ಸೇರುಡು ಇರೆಗ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಡಂದು ಎಡ್ಡೆಪು ಬಯಕಿಯರ. ಈ ಬಿಲ್ಲವ ಸಮಾಜದ ವೈಭವದ ಹಿಂದಿನ ಗತಿ ಇದು ನೋಡುವಾಗ ನಮಗೆ ಅದ್ಭುತವಾಗ್ತದೆ. ಎಷ್ಟು ಗುತ್ತಿನ ಮನೆಗಳಿದ್ದವ, ಈ ರೀತಿ ವೈಭವಯುತವಾದಂಥ ಒಂದು ಸಮಾಜ ಆಗಿತ್ತಾ ಎಂಬ ಒಂದಕ್ಕೆ ನೋಡುವಾಗ ಸಂತೋಷ ಆಗ್ತಾ ಇದೆ. ಅದನ್ನು ಈ ಒಂದು ಬಾಬು ಶಿವ ಪೂಜಾರಿಯವರ ತಂಡ ಹೇಗೆ ಸಂಗ್ರಹಿಸಿದರು, ಇದನ್ನು ಪ್ರಚುರಪಡಿಸಿದರು. ನಿಜಕ್ಕೂ ನೀವೊಂದು ಸಮಾಜದ, ನಿಮ್ಮ ಮೇಲೆ ಸಮಾಜದ ಋಣ ಇದೆ. ಯಾಕೆ ಸಮಾಜವನ್ನು ಎದ್ದೇಳಿ ನಿಲ್ಲಿಸುವಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡಿದ್ದೀರಿ. BK ಹರಿಪ್ರಸಾದ್ ಪಾತಿಡ್ದು ಬಿರುವೆರನ ಕರೆದುಪೋಯಿ ಕಾಲದ ವೈಭವ ನಿತ್ಯದ ಅಲ್ಮಗು ತಿರುಪಾವನೇರನ ಕಾರ್ಯ ಶ್ರೇಷ್ಠ ಬಿರುವೆರು ತುಂಬು ಸೈನಿಕರ ರಾಜ್ಯಭಾರ ಮಲ್ತಿನ ಇತಿಹಾಸ ಉಂಡು. ಜನಾರ್ದನ ಪೂಜಾರಿ ನಿಜವಾಯಿನ ಸಮಾಜ ಸುಧಾರಕರಂದು ಪಂಡಿರ. ಬಿಲ್ಲವರು ಅಂತ ಹೇಳಿದ್ರೆ ಬೈದ್ರು ಅಂತಾರೆ, ಹಳೆ ಪೈಕರು ಅಂತಾರೆ, ಹಾಗೂ ಹಲವಾರು ನಾಮಾಂಕಿತದಲ್ಲಿರ್ತಕ್ಕಂಥ ಬಿಲ್ಲವರು ಸೈನಿಕರು ಆಗಿರ್ತಾರೆ, ಬೇಟೆಗಾರರು ಆಗಿರ್ತಾರೆ, ರಾಜ್ಯಭಾರ ಮಾಡಿರ್ತಕ್ಕಂಥ ಇತಿಹಾಸವೂ ಸಹ ಇದೆ. ಆದರೆ ಈಗ ನೋಡಿದಾಗ ನಮ್ಮ ಗುರು ನಾರಾಯಣರವರು ಬರೋದಕ್ಕಿಂತ ಮೊದಲು ಈ ಸಮಾಜದ ಜನಗಳಿಗೆ ದೇವಸ್ಥಾನದ ಮಂದಿರ ಪ್ರವೇಶ ಇಲ್ಲದೇ ಇರೋ ಸಂದರ್ಭದಲ್ಲಿ
ಗುರು ನಾರಾಯಣರವರು ಮಂಗಳೂರಿಗೂ ಸಹ ಬಂದು ಗೋಕರ್ಣನಾಥ ಕ್ಷೇತ್ರದಲ್ಲಿ ಕುದ್ರೋಳಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇದು ಬಿಲ್ಲವರ ಶಿವ ಅಂಥೇಳಿ ಎಲ್ಲರಿಗೂ ಸಹ ಪ್ರವೇಶ ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸ. ಮುಖ್ಯಮಂತ್ರಿಗಳನ್ನ ದುಂಬುದ ಮಾಧ್ಯಮ ಸಲಹೆಗಾರರ ದಿನೇಶ್ ಅಮೀನ್ ಮಟ್ಟು ಬಿರ್ವೇರೆ ಸಮಾಜದ ಇಸ್ತಾರ ಐನ ಇಸೈಲಿನ ದುಂಬುದಿಯರ ಸಂಶೋಧನೆ ಮಲ್ಲ ಸಾಯ ಸಕಾರ ಕುಡ್ದು ಕರಿದು ಪೋಯ್ನ ಬಿ ತಮ್ಮಯ್ಯರ್ನ ಬಡಿದಿ ಇಂದು ಮತಿಯರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಬಾಬು ಶಿವಪೂಜಾರಿ ಬೊಕಾರಿನ ಬಡಿದಿಗ ಸಮ್ಮನದ ಮರ್ಯಾದೆ ಮಲ್ತೆರ. ಬಿಲ್ಲವರ ಗುತ್ತು ಗ್ರಂಥದ ಇಂಗ್ಲಿಷ್ ತರ್ಜುಮೆ ಮಲ್ಪರೆ ಎಂಟಿ ಪೂಜಾರಿಯರಿಗೆ ಬೂಕು ಕೊಡ್ದು ಎಡ್ಡೆಪ್ಪು ಬೇಕಿಯರ. BM ರೋಹಿಣಿ ಗುರ್ಕಾರ್ನದ ಪಾತೆರ ಪಂಡ್ಯರ. ಶಾಸಕರು ಉಮಾನಾಥ ಕೋಟ್ಯನ್ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಬೇತೆ ಬೇತೆ ಕ್ಷೇತ್ರ ವಲಯ ಸಂಘ ಸಂಸ್ಥೆಲಿನ ನಾಯಕರು ಎಂ ವೇದಕುಮಾರ್ ಬೆಂಗಳೂರು, ನವೀನ್ ಚಂದ್ರ ಡಿ ಸುವರ್ಣ, ಉರ್ಮಿಳಾ ರಮೇಶ್ ಕುಮಾರ್, ಸುನಿಲ್ ಪೂಜಾರಿ ಬೆಳಗಾವಿ, ಗೋಪಾಲ ಬಂಗೇರಯ್ಯನೆ ದಂಡದೇವು ವೈದ್ಯರು, ಪೀತಾಂಬರ ಹೆರಾಜೆ, ಶಂಕರ ಪೂಜಾರಿ ಕಟಪಾಡಿ, ಆರ್ ಪದ್ಮರಾಜ್, ಪ್ರೊಫೆಸರ್ MS ಕೋಟ್ಯಾನ್, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಚಿತ್ತರಂಜನ್ ಬೋಳಾರ್, ಶ್ರೀಮತಿ ಬೇಬಿ ಪೂಜಾರಿ ಕೊಕ್ಕರ್ಣೆ ಪಾಲ್ದೊಂಡ್ಯರ. ಬಿರುವಿರನ ಗುತ್ತ ಇಲ್ಲ ಸಂಶೋಧನಾ ಕೂಟದ ರಮಾನಾಥ ಕೋಟೆಕಾರ್, ಸಂಕೇತ್ ಪೂಜಾರಿ BC ರೋಡ್, ವೆಂಕಪ್ಪ ಮಾಸ್ಟರ್ ಬೆಳ್ತಂಗಡಿ, ಯೋಗೇಶ್ ಕುಮಾರ್ ಬೆಳ್ತಂಗಡಿ ಈ ಪೊರ್ತುಡಿತ್ತೆರ. ನರೇಶ್ ಸಸಿಬಿತ್ಲು ಬಕ ಭಾಸ್ಕರ ಕೋಟ್ಯನ್ ಕಾರ್ಯಕ್ರಮ ಸುಧಾರ್ತೆರ. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ ಬೆದ್ರದ 2022-23 ಸಾಲದ ಮಹಾಸಭೆ ಸಂಘದ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಗುರ್ಕಾರ್ಮಿಡ್ ಬೆದ್ರದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನೋಡು ನಡೆದನು. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ ಬೆದ್ರದ 2022-23 ಸಾಲದ ಮಹಾಸಭೆ ಸಂಘದ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಗುರ್ಕಾರ್ಮಿಡ್ ಬೆದ್ರದ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನೋಡು ನಡೆದನು. ನಿರ್ದೇಶಕರು ಜಯರಾಮ್ ಕೋಟ್ಯಾನ್ ಎತ್ಕೊಂಡರು. ಬಾಹುಬಲಿ ಪ್ರಸಾದ್ ಪಾತೆರ್ದು ದೇಶದ ಪಣವುದ ಭದ್ರತೆಗೂ ಸಹಕಾರಿ ಕ್ಷೇತ್ರದ ಕೊಡುಗೆ ಮಲ್ಲ. ಸೊಸೈಟಿದ ಆಡಳಿತ ಮಂಡಳಿ ಬೊಕ್ಕ ಕೆಲಸ ಮಲ್ಪನಕಲು ಸಂಘ ಸೇರಿದು ಕೆಲಸ ಮಲ್ಪ ನೀಡಿದವ್ರ ಮಲ್ಲ ಮಟ್ಟದ ಸಾಧನೆ ಮಲ್ಪರೆ ಸಾಧ್ಯ ಆತನೆಂದು ಪಂಡಿರು. ಸೊಸೈಟಿದ ಹೊಸ ಕಟ್ಟಡಗೂ 16 ವರ್ಷ ಸಂಧಿ ನೀಡಿದವ್ರ ಸದಸ್ಯರಿಗೂ ರಡ್ ಶೇರ್ಲೇನು ಬೋನಸ್ ರೂಪಡು ಕೊರ್ಪುಣೊಂದು ಘೋಷಣೆ ಮಲ್ತಿರು. ಬಂಗಾರಗೂ 10% ಬಡ್ಡಿಡು ಸಾಲ ಕೊರೊಂದಿದ್ದದು. ಮಳೆ ಕೊಯ್ಲು ರೈತರನ್ನ ಪಿಂಚಣಿ ಯೋಜನೆಲು ದುಂಬರಿಯುಂಡು. ಸದಸ್ಯರು ಸೊಸೈಟಿದ ಯೋಜನೆಲಿನ ಪ್ರಯೋಜನದೆತನುಡುಂದು ಬಾಹುಬಲಿ ಪ್ರಸಾದ್ ಸಲಹೆ ಕೊರಿಯರು. ನಮಗೆ ಭಾಳ ಸಂತೋಷ. ನಾವು ಅದರಲ್ಲೇನು ಹೆಚ್ಚು ಕೊಟ್ಟಿದ್ದೇವೆ ಅಂತ ಹೇಳೋದಿಲ್ಲ. ಆದರೆ 1,000 ರೂಪಾಯಿಯಿಂದ ನಾವು 90,000ವರೆಗೆ ಸಹ ವಿಮಾ ಯೋಜನೆ ಅಡಿಯಲ್ಲಿ ಕೆಲವರು ಬೆನಿಫಿಷಿಯರ್ಸ್ ಇದ್ದಾರೆ. 50,000ಕ್ಕಿಂತ ಮೇಲೆ ಭಾಳಷ್ಟು ವಿಮಾ ಯೋಜನೆಯಲ್ಲಿ ಬೆನಿಫಿಷಿಯರ್ಸ್ ನಮ್ಮಲ್ಲಿ ಇದ್ದೇವೆ. ಬಹುಶಃ ಇದು ಹಿಂದಿನ ಅಧ್ಯಕ್ಷರ ಭಾಳ ದೊಡ್ಡ ಕಲ್ಪನಾ ಮಾನ ಶೆಟ್ಟರದು. ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ವಿಶೇಷ ಗೌರವ ನಮಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಇವತ್ತು ಇನ್ನೂ ಸಹ ಮುಂದಿನ ವರ್ಷ ಸಹ 5 ವರ್ಷಗಳಿಗೆ ಸಹ ಇದನ್ನು ಈಗಾಗಲೇ ಹೇಳಿದರು ಮುಂದುವರಿಸಿಕೊಂಡು ಹೋಗೋದು ಅಂತ. ಸ್ವಲ್ಪ ಕಾಸ್ಟ್ ಅದು ಸ್ವಲ್ಪ 5 to 10% ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಅದರ ಬಗ್ಗೆ ನಾವು ಖಂಡಿತವಾಗಿ ಮುಂದಿನ ನಮ್ಮ ಮೀಟಿಂಗಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ವಿಶೇಷ ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿ ಚಂದ್ರಶೇಖರ್ ಎಂ ಪಾತಿರ್ದು ಸಹಕಾರಿ ಎಡ್ಡೆಪ್ಪುಗು ಒಡಕಾಪುನ ರೀತಿಡು ಇಲಾಖೆಲು ಕೊರ್ಪುನ ನಿರ್ದೇಶನಲೇನು ದಾಕ್ಷಿಣ್ಯ ದಾಂತೆ ಪ್ರಶ್ನೆ ಮಲ್ಪುಂಡು. ಸೊಸೈಟಿದ ಇಡೀ ಹಕ್ಕುಲು ಸದಸ್ಯರಿಗೂ ದಿತ್ತದಿ ತಂದೆ ಸರ್ಕಾರಿ ಅಧಿಕಾರಿಗಳಿಗೆ ಅತ್ತಂದು ಪಂಡಿರು. ಜಾಮೀನ್ದಾರರ ವಿವರಗಳು ಇಲ್ಲದ ಏನೂ ಮಾಡಲಿಕ್ಕಾಗದಂಥ ಒಂದು ಸಾಲ ವಸೂಲಾಗಬೇಕಾದ್ರೆ ಮುಂದೆ ಒಂದು ದಿನಗಳಲ್ಲಿ ಅಂಥ ಸಮಯದಲ್ಲಿ ಈ ಕೆಟ್ಟ ಸಾಲದ ನಿಧಿಯಿಂದ ಆ ಹಣವನ್ನು ಇದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕಾಗಿ ಇಟ್ಟಂತಹ ನಿಧಿ. ನಾನು 2002ರಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇಲ್ಲಿಯವರೆಗೆ ಆ ನಿಧಿಯನ್ನು ನಾವು ಉಪಯೋಗಿಸಲಿಲ್ಲ. ಅದಕ್ಕೆ ಕೆಟ್ಟ ಸಾಲದ ನಿಧಿಗೆ ಪ್ರತಿ ವರ್ಷ ಲಾಭದಲ್ಲಿ ಅದಕ್ಕೆ ವರ್ಗಾವಣೆಯನ್ನು ಮಾಡ್ತಾ ಇದ್ದು ಆ ನಿಧಿಯನ್ನು ಭದ್ರಗೊಳಿಸ್ತಾ ಇದ್ದೇವೆ. ಆರೋಗ್ಯ ಕಾರ್ಡುನು 5 ವರ್ಷ ಮುಟ್ಟ ದುಂಬುಕೊನುಪುನ ಸೊಸೈಟಿದ ಸನದು ಲೆಕ್ಕ ಪರಿಶೋಧಕರಾದ ಕುಡ್ಲದ ಸರಳಾರಾವ್ ಸಂಸ್ಥೆಂದು ಗೊತ್ತು ಮಲ್ಪನ ಬೊಕ್ಕ ಬ್ಯಾಂಕ್ದ ಪಾಲು ಬಂಡವಾಳ, ಬೆನ್ಪುನ ಬಂಡವಾಳ, ಕ್ಷೇಮ ನಿಧಿ, ಠೇವಣಿ ಸಾಲ, ಒಟ್ಟು ಲಾಭ ದಿನ ಮಾತ ಸಬೆಟ್ಟು ದುಂಬುದಿಯೇರು. ಈ ಸಾಲಡು ಬ್ಯಾಂಕ್ 11 ಕೋಟಿ ರೂಪಾಯಿ ಒಟ್ಟು ಲಾಭ ಮಲ್ತದಿದ್ದು ಸದಸ್ಯರಿಗೂ 25% ಲಾಭಾಂಶ ಕೊರೊಂದು ಬೈದಳು. ಬ್ಯಾಂಕ್ದ CRAR ಬ್ಯಾಂಕ್ ಒದಗಾವನ ಸಾಲ ಸವಲತ್ತು, ಬೇತೆ ಬೇತೆ ಯೋಜನೆಲು, ರೈತರಿಗೂ ಯೋಜನೆ, ಧರ್ಮದ ಕಾಯ್ಗಜಿಪು ಸುತ್ತಲಿನ ಮಾರ್ಕೆಟ್ ವ್ಯವಸ್ಥೆ, ಮರಣ ನಿಧಿ,
ಸೀಕದಕ್ಲಿನ ಮರ್ದದ ಖರ್ಚಿಗೂ ಸಹಾಯ ಒದಗವನ ಬಗೆಟ್ ಇಂಚ ಮಹಾಸಭೆಟ್ಟು ಮಾಹಿತಿ ಕೊರಿಯರು. ಮುಖ್ಯ ಕಾರ್ಯತೋವನ್ನ ಅಧಿಕಾರಿ ಧರಣೇಂದ್ರ ಜೈನ್ ವರ್ಷದ ವರದಿನ ಕೆ ರಘುವೀರ್ ಕಾಮತ್ ಲೆಕ್ಕ ಪರಿಶೋಧನಾ ವರದಿನ ಸಂತೋಷ್ ನಾಯಕ್ ಬಜೆಟ್ ನು ದುಂಬುದಿಯರು. ಎಂಸಿಎಸ್ ಬ್ಯಾಂಕ್ ಒತ್ತುಗುರ್ಕಾರ್ದಿ ಪ್ರೇಮಾ ಎಸ್ ಸಾಲ್ಯಾನ್, ನಿರ್ದೇಶಕರಾಯಿನ ಎಂ ಗಣೇಶ್ ನಾಯಕ್, ಜಾರ್ಜ್ ಮೋನಿಸ್, ಮನೋಜ್ ಶೆಟ್ಟಿ, ಸಿಎಚ್ ಅಬ್ದುಲ್ ಗಫೂರ್, ಎಂಪಿ ಅಶೋಕ್ ಕಾಮತ್, ಎಂ ಪದ್ಮನಾಭ, ದಯಾನಂದ ನಾಯಕ್, ಅನಿತಾ ಶೆಟ್ಟಿ, ವಿಮಲ್ ಕುಮಾರ್ ಶೆಟ್ಟಿ ಸಭೆಟಿದ್ದರು. ನಿರ್ದೇಶಕರು ಎಂ ಜ್ಞಾನೇಶ್ವರ ಕಾಳಿಂಗಪ್ಪೈ ಸೊಲ್ಮೆ ಸಂದಾಯರು. ಭಗವತಿ ಪರಿವಾರದ ಬೇತೆ ಶಿವಶಕ್ತಿಲೇನ ಪುಟ್ಟದ ಕಥೆತ ತಿರ್ಲುಪುನ ಕದ್ರ ನವನೀತ ಶೆಟ್ಟಿ ಬರೆಯಿನ ಬೊಳ್ಳಿ ಮಲೆತ ಶಿವಶಕ್ತಿಲು ಪೌರಾಣಿಕ ನಾಟಕ ಹೊಸ ಇತಿಹಾಸ ಸೃಷ್ಟಿ ಮಲ್ಪುನಂಚ ಗಡ್ಡದ ರಂಗವೇದಿಕೆಡು ಕುಡ್ಲದ ಪುರಭವನುಡು ಪ್ರಯೋಗ ಪ್ರದರ್ಶನ ನಡೆತಡು. ಕದ್ರ ನವನೀತ ಶೆಟ್ಟಿ ಬರೆದು ಉರುವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಗುರ್ಕಾರರು ವಿಶ್ವಾಸ್ ಕುಮಾರ್ ದಾಸ್ ತಯಾರ್ ಮಲ್ತಿನ ಬುಳ್ಳಿ ಮಲೆತ ಶಿವಶಕ್ತಿಲು ತುಳು ಪೌರಾಣಿಕ ನಾಟಕ ಲಾವಣ್ಯ ವಿಶ್ವಾಸ್ ಕುಮಾರ್ ದಾಸ್ ನಿರ್ದೇಶನಡು ಕುಡ್ಲದ ಪುರವನುಡು ಪ್ರದರ್ಶನ ಆಡು. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಸಾಯಿ ಶಕ್ತಿ ಕಲಾ ಬಳಗ ಚಿಲಿಂಬಿದಕಲು ಅರ್ಪಣೆ ಮಲ್ಪುನ ಈ ನಾಟಕದ ಪ್ರಯೋಗ ಪ್ರದರ್ಶನ ಪುದರ್ಪೊಯಿ ನಾಟಕ ಕಲಾವಿದರ ಒಟ್ಟುಗೂ ಸೇರಿದು ನಡೆತಡು. ಭಗವತಿ ಪರಿವಾರದ ಬೇತೆ ಶಿವಶಕ್ತಿಲೇನ ಪುಟ್ಟದ ಕಥಿತ ತಿರ್ಲುಪ್ಪುನ ಬೊಳ್ಳಿ ಮಲೆತ ಶಿವಶಕ್ತಿಲು ನಾಟಕ ಹೊಸ ಇತಿಹಾಸ ಸೃಷ್ಟಿ ಮಲ್ಪುನಂಚ ಗಡ್ಡದ ರಂಗವೇದಿಕೆಯನ್ನು ಕೇರಳ ತ್ರಿಶೂರದ ಕಲಾವಿದರು ಸಜ್ಜಿ ಮಲ್ತದಿತ್ತರು. ಹೊಸ ಬೊಲ್ಪು ವಿನ್ಯಾಸದ ಒಟ್ಟುಗೂ ಕೈಲಾಸ, ಉದ್ಯಾನವನ, ಅರಮನೆ, ಕಾಡು, ಕಡಲು ಇಂಚ ಪ್ರತಿಯೊಂದಿಲ ರಂಗವೇದಿಕೆಡು ಸೃಷ್ಟಿಯಾಗಿತ್ತನು. ಸಂಗೀತೋಡು BS ಕಾರಂತ್, ಲಲಿತಕಲಾ ಆರ್ಟ್ಸ್ದ ವೇಷಭೂಷಣ, ಸತೀಶ್ ಶೆಟ್ಟಿ ಪಟ್ಲವಕ, ಲಾವಣ್ಯ, ಸುಧಾಕರ್ ಪಂಡಿನ ಪದತ ಒಟ್ಟುಗೂ ದಿವ್ಯಾ ಸೌಂಡ್ಸ್ ತಕ್ಲಿಡ್ದು ಸ್ವರ, ತಸ್ಮೈ ಕೊಡಿಯಲ್ಬಾಯಿಲ್ ಮೊಕ್ಲಿನ ಬೊಲ್ಪು ಬೊಕ್ಕ ತಾಂತ್ರಿಕವಾದ ಧನೀಶ್ ಕುಮಾರ್ ದಾಸ್ ಸುಧಾರಿಕೆ ಮಲ್ತದೆರು. ಕೈಲಾಸಡಿತ್ತಿನ ಎನ್ನ ಭಕ್ತಿರ್ನ ಕೂಟ ಉಮೇದು ಉಲ್ಲೇಸೊಡು ನಲಿತೊಂದುಲ್ಲೇರು ಅವಳುಂಡು ಅಕ್ಕಸಗು ಮುಟ್ಟುನ ಬುಳ್ಳಿ ಮಲೆತ ಮಾಯುದ ಚಂದನದ ಮರ ಎನ್ನ ಕೈಟುಂಡು ಬೆಗರ ಕುರೆಟಾಯಿನ ಗುಳಿಗೆ ಆದಿ ಬೇತಾಳ ಅಪ್ಪ ಲೋಕದುಲ್ಲೆಯ ಪಂಡಿಪಾತೆರಗು ತಡಮೆ ಪಾಡುನಾಲೆ ಯಾನತ್ತು ವಾಸಿಕೆ ಬಾಜಿಲ್ ಎನ್ನ ತರೆಟುಪ್ಪುನು ಕಲಿತ ಕಡ್ಯ ಕಲಿಯ ವಿಷ್ಣವೇ ಸರ್ವಜಿಷ್ಣವೇ ಕೆದುತ ನೀರು ಕೂಟುದು ಕೊನಬೈದಿನ ಮಡೇನೆ ನಿನ್ನ ಅಣ್ಣಡ ಬ್ರಹ್ಮದೇವಿರು ಕೊರ್ತಿನ ಬ್ರಹ್ಮದಂಡ ಉಂಡು ಎನ್ನ ಪುಟ್ಟದ ಕರ್ತರು ಭಗವತಿ ಬೊಳ್ಳಿ ಮಲೆತ ಭಗವತಿ 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 ಅಪ್ಪ ಭದ್ರಕಾಳಿ ಮಾರಿಯಮ್ಮನ್ ತಾಯೇ ಒಳ್ಳೆ ಕೋರಿದ ಹೊರಟು ಬೈದಿನಾಯೇ ದಾರುಕಾಸುರೆ ದಾರುಕ ಗುಳಿಗ ಬರೊಂದು ಪುನಾಲು ದಾರಿಕನ ಬೊಡೆದಿ ಮನೋದರಿ ಮೇನಿಲಿಕೆ ಮಾರಿ ಸೀಕದ ಬೊಕ್ಕೆ ಲಕ್ಕಡು ತಡಚುನರೆ ಅಪ್ಪುಜಿ ಗುಳಿಗ ಗುಳಿಗ ಈಶ್ವರನ ಬೆಗರ ತೀರ್ಥ ತೇತದು ಯಾನು ಶಾಪ ಕೊರ್ತೆ ಇಡಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸಲ್ಮೇಲು.